ದರ್ಶನ್ ಅವ್ರು ಬಂದು ತುಂಬ ಡೌನ್ ಟು ಅರ್ತ್ ಆದ ಒಂದು ಪರ್ಸನ್ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ಈಸ್ ಸೋ ಟ್ಯಾಲೆಂಟೆಡ್, ಹೀಸ್ ಮಲ್ಟಿ ಟ್ಯಾಲೆಂಟೆಡ್. ಆ್ಯಂಡ್ ಅವ್ರ ಸಿನಿಮಾ ರೋಬೋಟ್ ಇವಾಗ ತಾನೇ ರಿಲೀಸ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ ದರ್ಶನ್ ಅವರೇ, ನಿಮಗೆ ಈ ಥರನೇ ಸಕ್ಸಸ್ ಸಿಗ್ತಾ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಮತ್ತು ನೀವು ಮುಂದೆ ಏನು ಪ್ರಾಜೆಕ್ಟ್ಸ್ ಮಾಡ್ತೀರಾ ಅಂತ ನೋಡೋಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ದರ್ಶನ್ ಅವ್ರು ಬಂದು ತುಂಬ ಡೌನ್ ಟು ಅರ್ತ್ ಆದ ಒಂದು ಪರ್ಸನ್ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ಈಸ್ ಸೋ ಟ್ಯಾಲೆಂಟೆಡ್, ಹೀಸ್ ಮಲ್ಟಿ ಟ್ಯಾಲೆಂಟೆಡ್. ಆ್ಯಂಡ್ ಅವ್ರ ಸಿನಿಮಾ ರೋಬೋಟ್ ಇವಾಗ ತಾನೇ ರಿಲೀಸ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ ದರ್ಶನ್ ಅವರೇ, ನಿಮಗೆ ಈ ಥರನೇ ಸಕ್ಸಸ್ ಸಿಗ್ತಾ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಮತ್ತು ನೀವು ಮುಂದೆ ಏನು ಪ್ರಾಜೆಕ್ಟ್ಸ್ ಮಾಡ್ತೀರಾ ಅಂತ ನೋಡೋಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.